ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತಿಯಲ್ಲಿ ಮೀನುಗಾರಿಕಾ ಬಂದರಿನ ಉತ್ತರ ದಿಕ್ಕಿನ ಗೋಡೆಯುದ್ದಕ್ಕೂ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಿವೆ. ಕೆಲವು ತಿಂಗಳುಗಳಿಂದ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನದಂದು ಕಡಲ್ಕೊರೆತದ ತೀವ್ರತೆ ಹೆಚ್ಚಾದಾಗ ಸಮುದ್ರದ ಅಲೆಗಳು ಅಪ್ಪಳಿಸಿದ ಪರಿಣಾಮವಾಗಿ ಸುಮಾರು 500 ಮೀಟರ್ನಷ್ಟು ಜಾಗವನ್ನ ಆವರಿಸಿ ಮೀನುಗಾರಿಕಾ ಶೆಡ್ಗಳು, ತೆಂಗಿನ ಮರಗಳು ಕಡಲಿನ ಒಡಲನ್ನ ಸೇರುತ್ತಿದೆ. ಇನ್ನೇನು ಕೆಲವೇ ಮೀಟರ್ನಷ್ಟು ದೂರದಲ್ಲಿರುವ ಹೊಸದಾಗಿ ನಿರ್ಮಾಣ ಮಾಡಿರುವ ಕಾಂಕ್ರೀಟ್ ರಸ್ತೆ ಕೊಚ್ಚಿ ಹೋಗುವುದು ಖಚಿತವಾಗಿದೆ. ಈ ಕಡಲ್ಕೊರೆತದ ಬಗ್ಗೆ ಹಲವಾರು ಮಂದಿ ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕಡಲ್ಕೊರೆತದ ಚಿತ್ರಣದ ಜೊತೆಗೆ ಮನವಿ ಮಾಡಿದ್ರೂ ಕೂಡ ವೀಕ್ಷಿಸಿ ಸರಿ ಮಾಡುವುದಾಗಿ ಭರವಸೆಯನ್ನ ನೀಡಿ ಹೋದವರು ಮತ್ತೆ ತನಗೆ ಸಂಬಂಧವಿಲ್ಲವೆಂಬಂತೆ ನಡೆದುಕೊಂಡಿದ್ದಾರೆ ಎಂಬುದು ಅಲ್ಲಿಯ ನಾಗರಿಕರ ಹೇಳಿಕೆ. ಅರಬ್ಬಿ ಸಮುದ್ರದಲ್ಲಿ ತ್ವಾಕೆ ಚಂಡಮಾರುತದ ಅಬ್ಬರಕ್ಕೆ ಅನಾಹುತ ಸಂಭವಿಸುವ ಮೊದಲೇ ಅನಾಹುತ ತಪ್ಪಿಸಲು ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಸಮಯದಲ್ಲಿ ಕೈಕಟ್ಟಿ ಕೂರದೆ ಮುಂಬರುವ ಅನಾಹುತದಿಂದ ಪಾರಾಗಲು ಶೀಘ್ರ ತಡೆಗೋಡೆ ನಿರ್ಮಾಣ ಮಾಡಬೇಕು. ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಧರಣಿ ನಡೆಸಬೇಕಾಗಬಹುದು ಎಂದು ಹೇಳಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.